ಲಾಸ್ ಏಂಜಲೀಸ್ನ ಆಸ್ಕರ್ ವಿಜೇತ ಮೊದಲ ಕಪ್ಪು ವರ್ಣೀಯ 94 ವರ್ಷ ವಯಸ್ಸಿನ ಬಹಮಿಯನ್ ಅಮೆರಿಕನ್ ನಟ ಸಿಡ್ನಿ ಪೊಯಿಟರ್ ನಿಧನರಾಗಿದ್ದಾರೆ. 1963ರಲ್ಲಿ ಲಿಲೀಸ್ ಆಫ್ ದಿ ಫೀಲ್ಡ್ ಚಲನಚಿತ್ರ ತೆರೆಕಂಡು ದೊಡ್ಡ ಮೈಲುಗಲ್ಲನ್ನೇ ಸೃಷ್ಟಿಸಿತು. ಸಿನಿಮಾದಲ್ಲಿ ಸಿಡ್ನಿ ಅವರ ಅತ್ಯುತ್ತಮ ನಡೆಗೆ ಆಸ್ಕರ್ ಒಲಿಯಿತು. ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿ ಸ್ವೀಕರಿಸಿದ ಮೊದಲ ಕಪ್ಪು ವರ್ಣೀಯ ಎಂಬುದು ಮತ್ತೊಂದು ಇತಿಹಾಸ. It is a long journey to this moment. ಪೊಯಿಟರ್ ಒಬ್ಬ ಐಕಾನ್, ಹೀರೋ, ಮಾರ್ಗದರ್ಶಕ, ಹೋರಾಟಗಾರ, ನಿರ್ದೇಶಕ ಎಂದು ಬಹಮಿಯರ್ ಉಪಪ್ರಧಾನಿ ಚೆಸ್ಟರ್ ಕೂಪರ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿ ಅವರು 1927ರಲ್ಲಿ ಬಹಮಿಯನ್ ರೈತ ಕುಟುಂಬದಲ್ಲಿ ಜನಿಸುತ್ತಾರೆ. ನಂತರ 1940ರಲ್ಲಿ ಸಿನಿಮಾ ರಂಗದಲ್ಲಿ ನಟರಾಗಿ ಕಾಣಿಸಿಕೊಳ್ಳುತ್ತಾರೆ. ಲಿಲೀಸ್ ಆಫ್ ದಿ ಫೀಲ್ಡ್ ಸಿನಿಮಾದಲ್ಲಿ ಅತ್ಯುತ್ತಮ ನಟನೆಗಾಗಿ 1964ರಲ್ಲಿ ಆಸ್ಕರ್ ಪ್ರಶಸ್ತಿ ವಿಜೇತರಾದರು. ನಂತರ 2002ರಲ್ಲಿ ಅಕಾಡೆಮಿ ಗೌರವ ಪ್ರಶಸ್ತಿಗೂ ಭಾಜನರಾದರು. 2009ರಲ್ಲಿ ಬರಾಕ್ ಒಬಾಮರಿಂದ ಯುಎಸ್ ಅಧ್ಯಕ್ಷೀಯ ಸ್ವಾತಂತ್ರ್ಯ ಪದಕವನ್ನು ದೇಶದ ಅತ್ಯುನ್ನತ ನಾಗರಿಕ ಗೌರವವಾಗಿ ಪಡೆದಿದ್ದರು. Call me Mr. Tibbs. I became interested in the civil rights struggle out of a necessity to survive, and I think my interest started many years ago, never as intensely, however, as it exists today. There was a time when I could have had you shot. Always say thank you and please. It was remarkable how many times thank you and please opened doors. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.